ಅರ್ಜೆಂಟ್ ಇರುವಾಗ ತುಂಬಾ ಕಮ್ಮಿ ಟೈಮಲ್ಲಿ ರುಚಿಯಾಗಿ ತುಂಬಾ ಆರೋಗ್ಯಕರವಾಗಿ ಮಾಡಬಹುದಾದಂತಹ ಒಂದು ಸ್ಯಾಂಡ್ವಿಚ್ ರೆಸಿಪಿನ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಎಸ್ಪೆಷಲಿ ಮಕ್ಕಳಿಗೆ ನಮಗೆ ದಿನ ಅವರ ಬಾಕ್ಸ್ಗೆ ಏನು ಮಾಡಿಕೊಡೋದು ಅಂತ ಟೆನ್ಷನ್ ಆಗ್ತಾ ಇರುತ್ತೆ. ಆವಾಗ ಇದನ್ನ ಮಾಡಿಕೊಟ್ರೆ ಪೂರ್ತಿ ಡಬ್ಬನ ಖಾಲಿ ಮಾಡ್ತಾರೆ. ಎಷ್ಟು ರುಚಿ ಇರುತ್ತೆ ಅಂತಂದರೆ ಅಷ್ಟು ರುಚಿ ಇರುತ್ತೆ ಇದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ತುಂಬ ರುಚಿಯಾಗಿರುವಂತಹ ಸ್ಯಾಂಡ್ವಿಚ್ಚನ್ನು ಮಾಡಲಿಕ್ಕೆ ನಾನು ಕೆಲವೊಂದು ತರಕಾರಿಗಳನ್ನೆಲ್ಲ ತಗೊಂಡಿದ್ದೇನೆ. ಇದು ಎಲ್ಲದೂ ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ನಿಮಗೆ ಮಾಡ್ತಾ ಯಾವುದ್ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತಾ ಹೋಗ್ತೇನೆ. ನಾನಿವತ್ತು ಒಂದು 4 ಸೆಟ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಅದಾದ ನಂತರ ಒಂದು ಕ್ಯಾಪ್ಸಿಕಮ್, ಇದನ್ನು ಕೂಡ ಅಷ್ಟೇ ಒಂದು ಹಾಕಿಲ್ಲ, ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೇನೆ. ಚಿಕ್ಕದಾಗಿ ನೋಡಿ ಈ ಥರ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಒಂದು ಕ್ಯಾರೆಟ್, ಅದನ್ನ ನಾನು ತುರ್ಕೊಂಡು ಇಟ್ಕೊಂಡಿದ್ದೇನೆ. ಇಲ್ಲ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಕಾದರೂ ಹಾಕೋಬಹುದು. ಅರ್ಧ ಸೌತೆಕಾಯಿ, ಇದನ್ನು ಕೂಡ ಅಷ್ಟೇ ನಾನು ತುರ್ಕೊಂಡು ಅದನ್ನ ಸ್ವಲ್ಪ ಈ ಥರ ನೀರು ಬರುತ್ತಲ್ವ ಅದನ್ನು ತೆಗೆದು ಬಿಟ್ಟಿದ್ದೇನೆ. ಇಲ್ಲದಿದ್ದರೆ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಕಾದರೂ ಹಾಕೋಬಹುದು. ಒಂದು ಈರುಳ್ಳಿ, ಇದನ್ನು ಕೂಡ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಮೊದಲಿಗೆ ಈ ತರಕಾರಿಗಳನ್ನೆಲ್ಲ ಒಂಚೂರು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೇನೆ. ನೋಡಿ, ಇದು ಟೇಬಲ್ ಸ್ಪೂನು, 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಕಾಳುಮೆಣಸಿನ ಪುಡಿಯನ್ನು ಕೂಡ ಹಾಕೊತಾ ಇದ್ದೇನೆ. ಇದಕ್ಕೆ ಈಗ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ನಾವು ಟೊಮೆಟೊ ಸಾಸನ್ನು ಹಾಕೋಬೇಕಾಗುತ್ತೆ. ನಾನು ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಸಾಸನ್ನು ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೇನೆ. ಇದಕ್ಕೆ ಈ ಮಯೋನೀಸ್ ಸಾಸ್ ಅಂತ ಬರುತ್ತೆ, ಇದನ್ನ ಮನೆಯಲ್ಲಿ ಬೇಕಾದರೂ ಮಾಡ್ಕೋಬಹುದು. ನೀವಿದು ಎಲ್ಲ ಆರ್ಟಿಫಿಷಿಯಲ್ ಕ್ರೀಮ್ ಅದು ಇದು ಅಂತ ಅಂದ್ಕೋಬೇಡಿ. ಇದು ಆ್ಯಕ್ಚುಲ್ ಆಗಿ ಮಾಡೋದು ಎಣ್ಣೆ ಮತ್ತು ಮೊಟ್ಟೆಯಿಂದ. ಇದು ನಿಮಗೆ ಆರ್ಗ್ಯಾನಿಕ್ ಆಗಿ ಒಳ್ಳೆ ಬ್ರ್ಯಾಂಡಿದ್ದು ಸಿಕ್ಕಿದ್ರೆ ತಗೊಳ್ಳಿ. ಇದನ್ನ ಮನೇಲಿ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಟೈಮ್ ನಾನೊಂದು ಇದ್ರದ್ದು ವಿಡಿಯೋನೇ ಮಾಡಿ ಹಾಕ್ತೀನಿ. ಇದು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಸ್ಯಾಂಡ್ವಿಚ್ಗೆ ಅದ್ಭುತ ಫ್ಲೇವರ್ ಕೊಡೋದಿದೆಯಲ್ವ, ಇದೆ. ಈಗ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ಮಯೋನೀಸ್ ಸಾಸ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿ ನೋಡಿಕೊಂಡು ನಿಮಗೆ ಏನು ಬೇಕು, ಖಾರ ಬೇಕು ಅಥವಾ ಟೊಮೆಟೊ ಸಾಸ್ ಬೇಕು ನೀವು ಹಾಕೋಬೋದು. ಬಟ್ ಇದು ತುಂಬ ತೆಳ್ಳಗಾಗಬಾರ್ದು, ಯಾಕಂತಂದರೆ ಅದು ಕೊನೆಗೆ ಬ್ರೆಡ್ ಮೇಲೆ ನಿಲ್ಲಲ್ಲ. ನೋಡಿ, ಸ್ಯಾಂಡ್ವಿಚ್ ಮಾಡಲಿಕ್ಕೆ ರುಚಿಯಾಗಿರುವಂತಹ ಈ ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ತರಕಾರಿದು ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ನೋಡಿ, ನಾನು ನಾರ್ಮಲ್ ಬ್ರೆಡ್ಡನ್ನು ತಗೊತಾ ಇದ್ದೇನೆ. ಇದಕ್ಕೆ ನೀವು ಬೇಕಾದರೆ ಗೋಧಿದು ಬ್ರೆಡ್ ಬರುತ್ತೆ, ಅದು ಬೇಕಾದರೂ ತಗೋಬೋದು. ಕೆಲವರಿಗೆ ಮೈದಾ ಒಳ್ಳೆಯದಲ್ಲ ಅಂತ ಹೇಳ್ತಾರಲ್ಲ, ಅಂಥವರು ಗೋಧಿ ಬ್ರೆಡ್ಡನ್ನು ಬೇಕಾದರೂ ತಗೋಬೋದು. ಈಗ ಸ್ಟವನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಕಾವಲಿ ಅಥವಾ ತವನ ಇಟ್ಬಿಡಿ. ಇದಕ್ಕೆ ಸ್ವಲ್ಪ ನಾವು ಬೆಣ್ಣೆನ ಹಾಕೋಬೇಕು. ಉರಿ ಕಮ್ಮಿ ಇರಲಿ. ಇವಾಗ ಬೆಣ್ಣೆನ ಒಂಚೂರು ಕರಗಿಸ್ಕೊಳ್ಳಿ. ಬೆಣ್ಣೆ ಕರಗಿದ ನಂತರ ಒಂದು ಸ್ವಲ್ಪ ಫುಲ್ಲು ಈ ತವಕ್ಕೆ ಈ ಥರ ಮಾಡ್ಕೊಳ್ಳಿ. ಬೆಣ್ಣೆ ಇಲ್ಲದಿದ್ದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಈಗ ಈ ಬ್ರೆಡ್ ಇದೆಯಲ್ವ, ಬ್ರೆಡ್ಡನ್ನು ಈ ಥರ ಹಾಕೋಬೇಕು. ಹಾಕ್ಕೊಂಡು ಸ್ವಲ್ಪ ನಾವು ರೋಸ್ಟ್ ಮಾಡಿದ್ರಿದೆಯಲ್ವ, ಸ್ಯಾಂಡ್ವಿಚ್ಚಿಗೆ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕಮ್ಮಿ ಉರಿ ಇಟ್ಕೊಂಡೆ ಬ್ರೆಡ್ಡನ್ನು ನಾವು ಒಂದು ಸ್ವಲ್ಪ ರೋಸ್ಟ್ ಥರ ಮಾಡ್ಕೋಬೇಕು. ಹಾಗೆಯೇ ಮಗುಚಿ ಹಾಕಿ ಬಿಸಿ ಮಾಡಿಕೊಳ್ಳಿ. ಈ ಥರ ನೋಡಿ, ಈ ಥರ ಕ್ರಿಸ್ಪಿ ಅನಿಸುತ್ತಲ್ವ, ಅಷ್ಟು ನೀವು ರೋಸ್ಟ್ ಮಾಡ್ಕೋಬೇಕು. ತುಂಬ ನಾವು ಕರಟಿಸೋದು ಬೇಡ. ಇದು ಪರ್ಫೆಕ್ಟ್ ಆಗಿದೆ, ತೆಗೆದು ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ ಬ್ರೆಡ್. ಗೊತ್ತಾಗ್ತಾ ಇದೆಯಲ್ಲ, ಈ ಥರ ರೋಸ್ಟ್ ಆಗಬೇಕು. ಈಗ ಒಂದು ಈ ಬ್ರೆಡ್ ಟೋಸ್ಟನ್ನು ತಗೊಂಡು ನೋಡಿ, ಅದಕ್ಕೆ ಒಂದು ಸ್ವಲ್ಪ ಈ ಥರ ಸಾಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಯಾಕಂತಂದರೆ ತುಂಬ ರುಚಿ ಬರುತ್ತೆ. ಮಕ್ಕಳಿದೆಯಲ್ಲ ಸಿಕ್ಕಾಬಿಟ್ಟು ಇಷ್ಟ ಮಾಡ್ಕೊಂಡು ತಿಂತಾರೆ ಈ ಥರ ಮಾಡಿಕೊಟ್ರೆ. ಇದರ ಮೇಲೆ ಇವಾಗ ನಾವು ಈ ತರಕಾರಿ ಸ್ಟಫಿಂಗ್ ಇರುತ್ತಲ್ವ ನೋಡಿ, ಇದನ್ನ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು.
ನೀವು ಜಾಸ್ತಿ ಬೇಕಾದರೂ ಹಾಕೋಬಹುದು, ಒಂದು ಬ್ರೆಡ್ಡಿಗೆ ಸಾಕಾಗುವಷ್ಟು. ನಾನು ಮೇಲ್ಗಡೆಯಿಂದ ಮತ್ತೊಂಚೂರು ಈ ಮಯೋನೀಸ್ ಸಾಸ್ ಇರುತ್ತಲ್ವ ಅದನ್ನು ಹಾಕೊತಾ ಇದ್ದೀನಿ. ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಆಪ್ಷನಲ್. ಹಾಗೆಯೇ ಒಂದು ಸ್ವಲ್ಪ ಮತ್ತೆ ಈ ಸಾಸನ್ನು ಹಾಕೊತಾ ಇದ್ದೇನೆ ಈ ಥರ. ನೋಡಿ, ಇವಾಗ ಇನ್ನೊಂದು ಬ್ರೆಡ್ಡನ್ನು ಈ ಥರ ಇಟ್ಬಿಡಬೇಕು. ನೋಡಿ ಹೀಗೆ. ನೋಡಿ, ರುಚಿಯಾಗಿರುವಂತಹ ತುಂಬಾ ಸುಲಭವಾಗಿ ಮಾಡಬಹುದಾದಂತಹ ತರಕಾರಿದು ಸ್ಯಾಂಡ್ವಿಚ್ ರೆಡಿ ಆಗಿದೆ. ಮಕ್ಕಳ ಡಬ್ಬಕ್ಕೆ ಕೊಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಅರ್ಜೆಂಟಾಗಿ ಬ್ರೇಕ್ಫಾಸ್ಟ್ ಏನಾದರೂ ಮಾಡಲಿಕ್ಕೆ ಆಗಲ್ಲ ಅಂತಂದಾಗ ಇದನ್ನ ಮಾಡಲಿಕ್ಕೆ ತುಂಬಾ ಸುಲಭ ಇರುತ್ತೆ ಕೂಡ. ನೀವು ಮಕ್ಕಳಿಗೆ ಹಾಕಿ ಕೊಟ್ಟರೆ ಇದೆಯಲ್ವಾ, ಅಥವಾ ಮಕ್ಕಳಿಗೆ ಮಾಡಿ ಕೊಟ್ಟರೆ ನಾನು ಪ್ರಾಮಿಸ್ ಮಾಡ್ತೀನಿ ಖಂಡಿತವಾಗ್ಲೂ ಒಂದು ಚೂರು ಬಿಡದೆ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಸಾಸ್ ಮನೆಯಲ್ಲೇ ಮಾಡಿ ಯೂಸ್ ಮಾಡ್ಕೋಬಹುದು. ಹಾಗೆಯೇ ಮಯೋನೀಸ್ ಸಾಸ್ ಕೂಡ ಅಷ್ಟೇ, ಎಲ್ಲದನ್ನು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಇದರಲ್ಲಿ ನಾನು ಸಾಸ್ ಮತ್ತು ಮಯೋನೀಸ್ ಸಾಸ್ ಮಾಡುವಂತಹ ಲಿಂಕನ್ನು ಹಾಕಿರ್ತೇನೆ ಅಥವಾ ವಿಡಿಯೋನ ಹಾಕಿರ್ತೇನೆ, ಅದನ್ನು ಕೂಡ ನೋಡ್ಕೊಳ್ಳಿ. ಥ್ಯಾಂಕ್ಸ್ ಎಲ್ರಿಗೂ.